ಕೊಕ್ಕಡದಿಂದ ಮುಂದೆ ಬಂದಾಗ ಸಿಗುವಂತಹ ಪಾರ್ಪಿಕಲ್ ಸೇತುವೆ. ಇನ್ನು ಮುಂದೆ ನಮಗೆ ಪಾರ್ಪಿಕಲ್ ಸೇತುವೆಯಲ್ಲಿ ಹೋಗಬೇಕಾದಂತ ಅನಿವಾರ್ಯತೆ ಇಲ್ಲ ಅನ್ನುವಂಥದ್ದು ತಾವೀಗ ನೋಡ್ತಾ ಇದ್ದೀರಿ. ಇದು ಪಾರ್ಪಿಕಲ್ ಸೇತುವೆ, ಹಳೆಯ ಸೇತುವೆಯಲ್ಲಿ ವಾಹನಗಳು ಹೋಗ್ತಾ ಇದಾವೆ. ಅಂದ್ರೆ ಇದು ಪಾರ್ಪಿಕಲ್ ಸೇತುವೆ. ಈ ಸೇತುವೆಯ ಮೂಲಕ ಬೆಂಗಳೂರು ಇತರೆಡೆಯಿಂದ ಬರುವಂತಹ ಎಲ್ಲ ಯಾತ್ರಾರ್ಥಿಗಳಿರ್ಬೋದು, ಪ್ರಯಾಣಿಕರು ಈ ಸೇತುವೆಯ ಮೂಲಕ ಸಾಗುವಂತಹದ್ದು ರೂಢಿಯಾಗಿತ್ತು. ಆದ್ರೆ ಈಗ ಸಂಪೂರ್ಣವಾಗಿ ಬದಲಾಗುತ್ತೆ. ಹೈವೇಯಿಂದ ಪಾರ್ಪಿಕಲ್ ಸೇತುವೆಯ ಕೊಕ್ಕಡ ಕಡೆಯಿಂದ ಧರ್ಮಸ್ಥಳಕ್ಕೆ ಹೋಗುವ ಎಡಭಾಗದಲ್ಲಿ ನೂತನ ಸೇತುವೆ ನಿರ್ಮಾಣಕ್ಕೆ ಎಲ್ಲ ರೀತಿಯಂತ ಸಿದ್ಧತೆಗಳಾಗಿವೆ. ಸುಮಾರು 180 ಮೀಟರ್ನಷ್ಟು ಉದ್ದದ ಸೇತುವೆ ಅನ್ನುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮುಗರೋಡಿಯ ಇಂಜಿನಿಯರ್ ಇದ್ದಾರೆ, ಗಣೇಶ್ ಅವರು. ನಮಸ್ತೆ. ನಮಸ್ತೆ, ನನ್ನ ಹೆಸರು ಗಣೇಶ್ ಅಂತ. ನಾನು ಈ ಮುಗ್ರೋಡಿಯಲ್ಲಿ ಸೀನಿಯರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ನೋಡಿ, ಇದು 180 ಮೀಟರ್ ಉದ್ದ ಬರುವಂತಹ ಬ್ರಿಡ್ಜ್ ಆಗಿದ್ದು, ಇದರಲ್ಲಿ 5 ಪಿಲ್ಲರ್ ಮತ್ತು 2 ಅಬಟ್ಮೆಂಟ್ ಅನ್ನು ಹೊಂದಿರ್ತದೆ. ಇದು ಓಪನ್ ಟೈಪ್ ಆಫ್ ಫೌಂಡೇಶನ್ ಅಲ್ಲಿ ಮಾಡಿರುವಂತಹ ಬ್ರಿಡ್ಜ್ ಆಗಿದ್ದು, ಪ್ರತಿ ಪಿಲ್ಲರ್ನಲ್ಲಿ ನಮಗೆ ಒಟ್ಟು 36 ಗರ್ಡರ್ ಬರ್ತದೆ. ಪ್ರತಿ ಸ್ಪ್ಯಾನ್ ನಲ್ಲಿ ನಮಗೆ 30 ಮೀಟರ್ನ ಹಾಗೆ ಒಟ್ಟು 180 ಮೀಟರ್ ಉದ್ದವನ್ನು ಹೊಂದಿರ್ತದೆ. ತೋರಿಸ್ಬೋದು ಸರ್, ಈಗ ಒಂದು ಪಿಲ್ಲರ್ ಬಗ್ಗೆ ಹೇಳಿ. ನೋಡಿ, ಇದೀಗ ನಾವು ಪಿಯರ್ ಅಂತ ಹೇಳ್ತಾ ಇದ್ದೇವೆ. ಇದರಲ್ಲಿ ನಿಮಗೆ ನದಿಯ ಬೆಡ್ ಲೆವೆಲ್ ಏನಿದೆ ಅದರಿಂದ ಮೇಲ್ಗಡೆ ನಮಗೆ 4 ಮೀಟರ್ ಎತ್ತರವನ್ನು ಹೊಂದಿರುತ್ತದೆ. ಪ್ರತಿಯೊಂದು ಪಿಲ್ಲರ್ ಕೂಡ ನಿಮಗೆ 2.5 ಮೀಟರ್ ವ್ಯಾಸವನ್ನು ಹೊಂದಿದ್ದು, 15 ಮೀಟರ್ ಉದ್ದ ಮತ್ತು 4 ಮೀಟರ್ ಅಗಲ ಮತ್ತು 2 ಮೀಟರ್ ಎತ್ತರಕ್ಕೆ ಪಿಯರ್ ಕ್ಯಾಪ್ ಅನ್ನು ಹೊಂದಿರುತ್ತದೆ. ಅದೇ ರೀತಿ ಇಂತಹ 5 ಪಿಲ್ಲರ್ಗಳು ಮತ್ತು 2 ಅಪಾರ್ಟ್ಮೆಂಟ್ಗಳು ಬರಲಿದೆ. ಹಾಗೆ ಈ ಸೇತುವೆಯನ್ನು ನಾವು ಸರಿಸುಮಾರು 3 ತಿಂಗಳ ಹಿಂದೆ ಶುರು ಮಾಡಿದ್ದು, ಬರುವ ಅಂದರೆ 2027 ಮಳೆಗಾಲ ಮುಕ್ತಾಯದ ನಂತರ, ಅಂದರೆ ಇನ್ನು 2027ಕ್ಕೆ ನಾವು ಇದನ್ನು ಸಂಪೂರ್ಣವಾಗಿ ಬಿಟ್ಟುಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಈಗ ಹಿಂದಿನ ಸೇತುವೆಗೂ ಈ ಸೇತುವೆಗೂ ಎತ್ತರದಲ್ಲಿ ಏನಾದ್ರೆ ವ್ಯತ್ಯಾಸ ಇದೆಯಾ? ಎತ್ತರ ಅಂದರೆ ಇದನ್ನು ನಾವೀಗ ನೀರಿನ ಹರಿವಿನ ಗುಣಮಟ್ಟವನ್ನು ನೋಡಿಕೊಂಡು ಇದನ್ನು ಸರಿಸುಮಾರು ಹಳೆಯ ಸೇತುವೆಗಿಂತ ಸುಮಾರು 2 ಮೀಟರ್ ಎತ್ತರಕ್ಕೆ ನಾವು ಇದನ್ನು ಮಾಡ್ಲಿಕ್ಕಿದ್ದೇವೆ. ಹಳೆಯ ಸೇತುವೆಗಿಂತಲೂ 2 ಮೀಟರ್. ಹೌದು. ಪಾರ್ಪಿಕಲ್ ಸೇತುವೆ ಮುಳುಗಿದಂತಹ ಒಂದು ಸನ್ನಿವೇಶಗಳು ಬಹಳ ಕಡಿಮೆ. ಈ ಬಾರಿ ಹೊಸ ಸೇತುವೆ ಮತ್ತೆರಡು ಮೀಟರ್ ಎತ್ತರವನ್ನ ಕಂಡುಕೊಳ್ತದೆ ಅನ್ನುವಂತಹದ್ದು ಈಗ ಇಂಜಿನಿಯರ್ಸ್ ಹೇಳ್ತಾ ಇರುವಂತದ್ದು. ಇದೀಗ ಹೊಸ ಸೇತುವೆ ಹೇಗೆ ಇಲ್ಲಿ ಸಾಕ್ತದೆ ಅನ್ನುವಂಥದ್ದು ನೋಡಿ. ಸಂಪೂರ್ಣ ಬದಲಾಗ್ತದೆ ರಸ್ತೆ. ಪಾರ್ಪಿಕಲ್ ಸೇತುವೆ ಸಂಪೂರ್ಣ ಬದಲಾಗಿ ಹೊಸ ಸೇತುವೆಯ ಮೂಲಕ ಎದುರು ಭಾಗದಲ್ಲಿರ್ತಕ್ಕಂತಹ ಜಮೀನುಗಳನ್ನ ಅಕ್ವೈರ್ ಮಾಡಿಕೊಂಡು, ಎದುರು ಭಾಗದಲ್ಲಿರ್ತಕ್ಕಂಥ ಜಮೀನು ಅಕ್ವೈರ್ ಆಗಿ ಅಲ್ಲಿ ತೆರಳ್ತಾ ಇರುವಂತದ್ದು ನೋಡಿ. ಈಗ ಇನ್ನೊಂದು P3 ಕ್ಯಾಪ್ ಬಾಟಮ್ನ ಕೆಲಸ ಆಗ್ತಾ ಇದೆ ಮತ್ತು P2 ಕ್ಯಾಪ್ ಬಾಟಮ್ನ ಕೆಲಸವೂ ಕೂಡ ಆಗ್ತಾ ಇದೆ. ನಿರಂತರವಾಗಿ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾರ್ಮಿಕರು ಎಷ್ಟಿದ್ದಾರೆ ಸರ್ ಇಲ್ಲಿ? 30ಕ್ಕೂ ಹೆಚ್ಚು ಕಾರ್ಮಿಕರು ಇಲ್ಲಿ ಕೆಲಸ ನಿರತರಾಗಿರುವಂತಹದ್ದು ನೋಡಿ. ಸಂಪೂರ್ಣ ನೀವು ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಕೆಲಸ ಆಗ್ತಾ ಇದೆ ಅನ್ನೋದು. 2027ಕ್ಕೆ ಈ ಸೇತುವೆ 2027ರ ಮಳೆಗಾಲದ ಸಂದರ್ಭದಲ್ಲಿ ಈ ಸೇತುವೆ ಸಂಪೂರ್ಣವಾಗಿ ನಿರ್ಮಾಣ ಆಗಿರುತ್ತೆ. ಪ್ರಯಾಣಕ್ಕೆ ಓಪನ್ ಆಗುವಂತ ಸಾಧ್ಯತೆಗಳು ಕೂಡ ಇದಾವೆ.
ಎಸ್, ಇದೀಗ ತಾವು ನೋಡ್ತಾ ಇದ್ದೀರಿ ಬೂಡ್ಜಾಲ್ನ ಸಮೀಪದಲ್ಲಿ ಆಗ್ತಾ ಇರುವಂತಹ ಕೆಲಸ ಕಾರ್ಯಗಳು. ಅಲ್ಲಿ ಯಾವ ರೀತಿಯ ಕೆಲಸ ನಡೀತಾ ಇದೆ ಬೂಡ್ಜಾಲ್ನ ಸಮೀಪ ಅನ್ನುವಂಥದ್ದನ್ನ ತಾವು ನೋಡ್ತಾ ಇರುವಂತದ್ದು. ಇಲ್ಲಿ ಬಹಳ ಅಗಲೀಕರಣ ಆಗ್ತಾ ಇದೆ. ಅಗಲೀಕರಣ ಆಗಿ ಒಂದಷ್ಟು ಆ, ತ್ವರಿತಗತಿಯಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಯಾಕೆಂತಂದ್ರೆ ಇಲ್ಲಿಂದ ಮುಂದೆ ಇಲ್ಲಿಯೂ ಸ್ವಲ್ಪ ಡೌನ್ ಆಗ್ತದೆ ಅನ್ನುವಂಥದ್ದು ಸ್ಪಷ್ಟ. ನೋಡಿ, ಇಲ್ಲಿ ಸಹ ಸ್ವಲ್ಪ ಡೌನ್ ಆಗ್ತದೆ, ಈಗಿರುವಂತಹ ರಸ್ತೆಗಿಂತ ಸ್ವಲ್ಪ ಮಟ್ಟಿಗೆ ಡೌನ್ ಆಗ್ತದೆ. ಇದೀಗ ಬೂಡ್ಜಾಲಿನ ಸಮೀಪದ ದೃಶ್ಯಾವಳಿ. ಬೂಡ್ಜಾಲ್ಗಿಂತ ಸ್ವಲ್ಪ ಮುಂದೆ ಹೋದಾಗ ನಿಡ್ಲೆಯ ಸಮೀಪ ದೃಶ್ಯಾವಳಿಯನ್ನು ಕೂಡ ನಾವು ನಿಮಗೆ ಕೊಡ್ತಾ ಹೋಗ್ತೇವೆ. ಇದು ಹಳೆಯ ರಸ್ತೆ. ಹಳೆಯ ರಸ್ತೆ ಆ ಕಡೆ ಈ ಕಡೆಯೂ ಕೂಡ ಬಹಳ ವಿಸ್ತಾರವಾಗಿ ಚಂದವಾಗಿ ಆಗ್ತಾ ಇದೆ. ಜೊತೆಗೆ ಇಲ್ಲಿ ಒಂದಷ್ಟು ಕಲ್ವರ್ಸ್ಗಳು, ಮೋರಿಗಳು ಇಲ್ಲಿಯೂ ಕೂಡ ಬರ್ಲಿಕ್ಕಿದ್ದಾವೆ. ಜೊತೆಗೆ ಮುಂದೆ ಮೇಜರ್ ಬ್ರಿಡ್ಜ್, ಇನ್ನೊಂದು ಕುದ್ರಾಯ ಬ್ರಿಡ್ಜ್ ಕೂಡ ಆಗ್ಲಿಕ್ಕಿದೆ. ಅದನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ. ಇದು ಬೂಡ್ಜಾಲು ಸಮೀಪದ ದೃಶ್ಯಾವಳಿ. ತಾವು ನೋಡ್ತಾ ಇರ್ಬೋದು ಪ್ರಿಯಾ ಕೊಬ್ಬರಿ ಎಣ್ಣೆ ಮಿಲ್ ಏನಿದೆ, ಆ ಮಿಲ್ಲಿನ ಸಮೀಪದ ದೃಶ್ಯಾವಳಿ ಇದು. ಎಸ್, ಇದೀಗ ಇಲ್ಲಿ ಎಷ್ಟು ಯಾವ ರೀತಿಯ ಕೆಲಸ ಆಗಿದೆ ಅನ್ನುವಂಥದ್ದು ತಾವು ನೋಡ್ತಾ ಇದ್ದೀರಿ, ಗಮನಿಸ್ತಾ ಇದ್ದೀರಿ. ಒಂದು ಭಾಗದ ಕೆಲಸ ಆಗಿ ಇನ್ನೊಂದು ಭಾಗದಲ್ಲಿಯೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಮೋರಿ ಕಲ್ವರ್ಟ್ಗಳನ್ನ ನಾವು ನೋಡಿದ್ರಿ. ಒಟ್ಟು ಬೂಡ್ಜಾಲು ಸಮೀಪದಲ್ಲಿ ಯಾವ ರೀತಿಯಾಗಿ ಕೆಲಸ ಆಗಿದೆ, ಎಷ್ಟಾಗಿದೆ ಕೆಲಸ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ಇಲ್ಲೆಲ್ಲ ಒಂದಷ್ಟು ಅಗಲೀಕರಣ ಆಗಿ ಬದಲಾವಣೆಗಳಾಗ್ತವೆ. ಇನ್ನು ಉಜಿರೆಯಿಂದ 15 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಆ ಒಂದು ಕಂಬ ಇದು. ಇದು ಆಲ್ಮೋಸ್ಟ್ ಈಗಿರುವಂತಹ ರಸ್ತೆಯ ಭಾಗದಲ್ಲೇ ಹೊಸ ಅಗಲೀಕರಣಗೊಳ್ಳುವಂತಹ ರಸ್ತೆ. ನೋಡಿ, ಎರಡೂ ಕಂಬಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗಿರುವಂತಹ ರಸ್ತೆಯ ಭಾಗದಲ್ಲೇ ಹೊಸ ರಸ್ತೆ ಕೊಂಚ ಎಡಬದಿಗೆ ಮತ್ತು ಕೆಲವೆಡೆ ಬಲಬದಿಗೆ ವಿಸ್ತಾರ ಆಗಿ ಆಗುವಂಥದ್ದು. ಇದೀಗ ಆ ಒಂದು ಸ್ಥಳವನ್ನ ನಾವು ಗಮನಿಸ್ತಾ ಇದ್ದೀವಿ. ನಾವೀಗ ಗಮನಿಸ್ತಾ ಇದ್ದೀವಿ ನೋಡಿ, ಇಲ್ಲಿಯೂ ಕೆಲಸ ಕಾರ್ಯಗಳಾಗ್ತಾ ಇದ್ದಾವೆ. ಅದನ್ನ ತಾವು ನೋಡ್ತಾ ಇದ್ದೀರಿ. ಎಸ್, ತಾವು ನೋಡ್ತಾ ಇರುವಂತದ್ದು ನಿಡ್ಲೆಯ ಭಾಗ, ವರ್ಕ್ ಇನ್ ಪ್ರೋಗ್ರೆಸ್ ಅನ್ನುವಂತ. ನೋಡಿ, ನಿಡ್ಲೆ ಭಾಗದಲ್ಲಿ ಬಹಳಷ್ಟು ವೇಗವಾಗಿ ಕೆಲಸ ಆಗ್ತಾ ಇದೆ ಅನ್ನುವಂತ. ನೋಡಿ, ನಿಡ್ಲೆ ಭಾಗದಲ್ಲಿ ಅಂದ್ರೆ ಮಳೆಗಾಲಕ್ಕಿಂತ ಮೊದಲು ಇಲ್ಲಿ ತೊಂದರೆ ಆಗದಂತಹ ರೀತಿಯಲ್ಲಿ ಕೆಲಸವನ್ನ ನಿರ್ವಹಿಸೋದಕ್ಕೆ ಸಕಲ ರೀತಿಯಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ತಾವೀಗ ಗಮನಿಸ್ತಾ ಇದ್ರೆ ನಿಡ್ಲೆಯ ಭಾಗ, ನಿಡ್ಲೆ ಭಾಗ ಬಹಳಷ್ಟು ಅಗಲೀಕರಣಗೊಂಡು ಬಹಳ ವಿಶೇಷವಾಗಿ ಕಾಣ್ಲಿಕ್ಕಿದೆ ಮುಂದೆ. ಆ ಒಂದು ನಿಡ್ಲೆಯ ಭಾಗದ ದೃಶ್ಯಾವಳಿಯನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಇಲ್ಲಿ ಒಂದು ಸೇತುವೆ, ಚಿಕ್ಕದಾದಂತಹ ಒಂದು ಕಲ್ವರ್ಟ್ ಅಥವಾ ಮೋರಿ, ಬಾಕ್ಸ್ ಟೈಪ್ ಮೋರಿ ಅಂತ ಅದನ್ನ ಕರೀತಾರೆ, ಅದಾಗಿದೆ. ಮುಂದೆ ಕುದ್ರಾಯದಲ್ಲಿ ಒಂದು ಸೇತುವೆ ನಿರ್ಮಾಣ ಆಗಿದೆ, ಅಲ್ಲಿಗೂ ಹೋಗಬೇಕು. ಜೊತೆಗೆ ಈ ಒಂದು ಮುಗರೋಡಿ ಕನ್ಸ್ಟ್ರಕ್ಷನ್ ಅವ್ರದ್ದು ಟೆಸ್ಟಿಂಗ್ ಲ್ಯಾಬ್ ಏನಿದೆ, ಆ ಲ್ಯಾಬ್ ಅನ್ನು ಕೂಡ ನಾವು ನಿಮಗೆ ತೋರಿಸ್ಬೇಕು, ಅದನ್ನು ಕೂಡ ತೋರಿಸ್ತೀವಿ. ಎಸ್, ಇದೀಗ ಟೇಕ್ ಡೈವರ್ಷನ್. ನೋಡಿ, ಇಲ್ಲಿ ಎಷ್ಟು ತಗ್ಗಿನಲ್ಲಿ ರಸ್ತೆ ಬರ್ತದೆ. ಇದೀಗ ಈ ರಸ್ತೆಯು ಕೂಡ ಅಷ್ಟೇ ತಗ್ಗಿಗೆ, ಅಂದ್ರೆ ಕೆಳಭಾಗಕ್ಕೆ ಹೋಗ್ಲಿಕ್ಕಿದೆ. ತಾವು ಗಮನಿಸ್ತಾ ಇದ್ದೀರಿ, ಅಷ್ಟೇ ತಗ್ಗಲ್ಲಿ ಈ ರಸ್ತೆಯು ಕೂಡ ಬರ್ಲಿಕ್ಕಿದೆ. ಇದು ನಿಡ್ಲೆಯನ್ನ ದಾಟಿದ ನಂತರ ಸಿಗುವಂತಹ ಸ್ಥಳ. ಆ ಸ್ಥಳದ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಿ. ಈ ರಸ್ತೆಯ ಕಾಮಗಾರಿಗೆ ಬೇಕಾದಂತಹ ಜಲ್ಲಿ ಇತ್ಯಾದಿಗಳನ್ನ ಸ್ಟಾಕ್ ಯಾರ್ಡ್ ಮಾಡಲಾಗಿದೆ. ಇಲ್ಲಿ ಒಂದು ಸ್ಟಾಕ್ ಯಾರ್ಡ್ ಅನ್ನು ನಿರ್ಮಿಸಲಾಗಿದೆ. ಅದರಲ್ಲಿ ಅದಕ್ಕೆ ಬೇಕಾದಂತಹ ಪರಿಕರಗಳನ್ನ ಒಂದು ಸ್ಟಾಕ್ ಮಾಡುವಂತಹ ಕೆಲಸವನ್ನ ಮುಗರೋಡಿ ಕನ್ಸ್ಟ್ರಕ್ಷನ್ ಅವರು ಮಾಡಿದ್ದಾರೆ. ಅದರ ಸರಿಯಾದ ಇನ್ನೊಂದು ಭಾಗದಲ್ಲಿ, ಅಂದ್ರೆ ಅದರ ಎದುರು ಭಾಗದಲ್ಲಿ ಟೆಸ್ಟಿಂಗ್ ಲ್ಯಾಬ್ ಅನ್ನ ಮಾಡಿದ್ದಾರೆ. ಯಾಕಂತಂದ್ರೆ ಪ್ರತಿಯೊಂದು ಕಾಮಗಾರಿಯು ಕೂಡ ಬಹಳ ಗುಣಮಟ್ಟದ ಕಾಮಗಾರಿ ಆಗಬೇಕು ಅನ್ನುವಂಥದ್ದು. ಜೊತೆಗೆ ಮುಗರೋಡಿ ಕನ್ಸ್ಟ್ರಕ್ಷನ್ ಅವರು ಆ ರೀತಿಯಾಗಿ ಗುಣಮಟ್ಟವನ್ನ ಕಾಯ್ದುಕೊಳ್ಳುತ್ತಾರೆ ಅನ್ನುವಂಥದ್ದಕ್ಕೆ ಉದಾಹರಣೆಯ ರೂಪದಲ್ಲಿ ಇದೀಗ ಟೆಸ್ಟಿಂಗ್ ಲ್ಯಾಬ್ ಮಾಡಿದ್ದಾರೆ. ಒಳಭಾಗದಲ್ಲಿ ಎಲ್ಲದರದ್ದು ಕೂಡ ಟೆಸ್ಟಿಂಗ್ ಆಗುತ್ತೆ. ಆ ಟೆಸ್ಟಿಂಗ್ ಲ್ಯಾಬ್ ಅನ್ನ ತೋರಿಸ್ತಾ ಇದೀವಿ. ನೋಡಿ, ಇಲ್ಲಿ ಎಲ್ಲ ರೀತಿಯಾದಂತಹ ಮಿಷನರಿಗಳ ವ್ಯವಸ್ಥೆಗಳಿದಾವೆ, ಅವೆಲ್ಲದರ ಬಗ್ಗೆಯೂ ಕೂಡ ವಿವರಿಸಲಿಕ್ಕಿದ್ದಾರೆ. ನಿಡ್ಲೆಯಲ್ಲಿರುವ ಮುಗರೋಡಿ ಕನ್ಸ್ಟ್ರಕ್ಷನ್ ಅವರ ಟೆಸ್ಟಿಂಗ್ ಲ್ಯಾಬ್ ನಲ್ಲಿ ಇದಾವೆ. ಅಲ್ಲಿ ನಮಗೆ ಈ ಒಂದು ಲ್ಯಾಬಿನ ಬಗ್ಗೆ ವಿವರಿಸೋದಕ್ಕೆ ನಮ್ಮ ಜೊತೆಗೆ ಹರೀಶ್ ಗೌಡ್ರು ಇದ್ದಾರೆ. ಸರ್ ನಮಸ್ತೆ, ಏನ್ ಹೇಳ್ತೀರಿ ಲ್ಯಾಬ್ ಬಗ್ಗೆ? ಸರ್, ಉಜಿರೆ ಪ್ರದೇಶಾಂತಿ ಕೆಲಸ ತುಂಬಾ ಚೆನ್ನಾಗಿ ನಡೀತಿದೆ. ನಮ್ದು ಇದು ಬಿಟಿಮಿನಸ್ ಟೆಸ್ಟ್ ಮಾಡೋ ಲ್ಯಾಬ್. ಬೇಕಾದ್ರೆ ಅಲ್ಲಿ ಎಲ್ಲ ಒಂದು ಎಕ್ಸ್ಪ್ಲೈನ್ ತೋರಿಸಿ ಬನ್ನಿ. ಇದು ಬಿಟಿಮಿನ್ ಟೆಸ್ಟ್, ಸಾಫ್ಟನಿಂಗ್ ಪಾಯಿಂಟ್ ಟೆಸ್ಟ್ ಮಾಡ್ತೀವಿ, ರಿಂಗ್ ಅಂಡ್ ಬಾಲ್ ಅಂತ ಹೇಳಿ.
ಇದಾದ್ಮೇಲೆ ಇದು ವಿಸ್ಕಾಸಿಟಿ ಟೆಸ್ಟ್ ಮಾಡ್ತೀವಿ. ಇದರಲ್ಲಿ ಎಲ್ಲ ವಿಟಮಿನ್ಗೆ ಸಂಬಂಧಪಟ್ಟಿದ್ದೆ ಇದು ಮತ್ತೆ ಡಕ್ಟಿಲಿಟಿ, ಇದು ಟೆಸ್ಟ್ ಮಾಡೋದು, ಡಕ್ಟಿಲಿಟಿ ಟೆಸ್ಟ್ ಮಾಡ್ತೀವಿ. ಮತ್ತು ಅದು ಎಮಲ್ಷನ್ ಟೆಸ್ಟ್, ಇದೊಂದು ಡಕ್ಟಿಲಿಟಿ ಟೆಸ್ಟ್ ಮಾಡೋದು. ಅಂದ್ರೆ ಏನು ಇದು ಡಕ್ಟಿಲಿಟಿ ಅಂದರೆ ವಿಟಮಿನ್ ಪೋರ್ ಮಾಡಿಬಿಟ್ಟು ಇದನ್ನ ಟೆಸ್ಟ್ ಮಾಡ್ತೀವಿ, ಎಷ್ಟು ಅದು ಸ್ಟ್ರೆಂತ್ ಇರುತ್ತೆ ಅಂತ ಇದು ಬರೋದು, ಎಷ್ಟು ಸ್ಟ್ರೆಂತ್ ಆಗುತ್ತೆ ಅಂತ. ಒಳಭಾಗದಲ್ಲಿ ಬಿಟಮಿನ್ ಅಂತ ಹೇಳಿದ್ರೆ ಡಾಮರ್ ಒಂದು ಹೇಗೆ ಆಗಬೇಕು, ಯಾವ ರೀತಿ ಅಂತ ಕ್ವಾಲಿಟಿ ಇರಬೇಕು, ಅದು ಎಷ್ಟು ಅದಕ್ಕೆ ಸಾಂದ್ರತೆ ಇರಬೇಕು, ಇವೆಲ್ಲದರ ಟೆಸ್ಟಿಂಗ್ ಪಾಯಿಂಟ್. ಹೊರಭಾಗದಲ್ಲಿ ಜಲ್ಲಿ ಇನ್ನಿತರ ವಸ್ತುಗಳ ಅಥವಾ ಟೆಸ್ಟಿಂಗ್ ಪಾಯಿಂಟ್, ಇಲ್ಲಿ ಕಂಬ ಎಷ್ಟು ಸದೃಢವಾಗಿರಬೇಕು ಇತ್ಯಾದಿಗಳ ಬಗ್ಗೆ ಇದನ್ನು ಸರ್ ವಿವರಿಸಿ. ಅದಕ್ಕೆ ಸ್ವಿಚ್ ಇದೊಂದು ಅಗ್ರಿಗೇಟ್ ಇಂಪ್ಯಾಕ್ಟ್ ವ್ಯಾಲ್ಯೂ. ಅಗ್ರಿಗೇಟ್ ಇಂಪ್ಯಾಕ್ಟ್ ಅಂದ್ರೆ ಅಗ್ರಿಗೇಟ್ ಸ್ಟ್ರೆಂತ್. ಇದು ಅಗ್ರಿಗೇಟ್ ಸ್ಟ್ರೆಂತ್ ಅನ್ನ ಚೆಕ್ ಮಾಡೋದು ಎಕ್ವಿಪ್ಮೆಂಟ್. ಅದಾದ್ಮೇಲೆ ಇದು ಸಾಯಿಲ್ ಸಿಬಿಆರ್ ಟೆಸ್ಟಿಂಗ್, ಕ್ಯಾಲಿಫೋರ್ನಿಯಾ ಬೇರಿಂಗ್ ರೇಷಿಯೋ. ಇದು ಸಾಯಿಲ್ ಸ್ಟ್ರೆಂತ್. ಮಣ್ಣಿನ ಪರೀಕ್ಷೆ, ಹೇಗೆ ಸ್ಟ್ರೆಂತ್ ಇದೆ ಏನು ಅಂತ. ಹೌದು. ಇದು ಮತ್ತೆ ನಮ್ದು ಡಾಂಬರ್ ಲೇಯಿಂಗ್ ಮಾಡ್ತೀವಲ್ಲ, ಬಿಟಮಿನಸ್ ಮಿಕ್ಸ್, ಅದನ್ನ ತಂದ್ಬಿಟ್ಟು ಕ್ಯಾಸ್ಟ್ ಮಾಡಿ ಅದ್ರದ್ದು ಫ್ಲೋ ಮತ್ತೆ ಸ್ಟೆಬಿಲಿಟಿ ಸ್ಟ್ರೆಂತ್ ಇದೊಂದಾಯ್ತು. ಇದು ಒಂದು ವಿಟಮಿನ್ ಎಕ್ಸ್ಟ್ರಾಕ್ಷನ್. ನಮಗೆ ವಿಟಮಿನ್ ಪರ್ಸೆಂಟೇಜ್ ಎಷ್ಟಿರುತ್ತೆ ಅಂತ ಹೇಳಿ ಬರೋ ಸೈಟಲ್ಲಿ ಲೇಯಿಂಗ್ ಆಗುತ್ತಲ್ಲ, ಆ ಸ್ಯಾಂಪಲ್ ತಗೊಬಂದು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಎಕ್ಸ್ಟ್ರಾಕ್ಟ್ ಮಾಡಿದಾಗ ವಿಟಮಿನ್ ಸಪ್ರೇಟ್ ಆಗುತ್ತೆ, ಅಗ್ರಿಗೇಟ್ ಸಪ್ರೇಟ್ ಆಗುತ್ತೆ. ಆಗ ನಮಗೆ ವಿಟಮಿನ್ ಕಂಟೆಂಟ್ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಅಂತ ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ಒಂದು ಎಕ್ವಿಪ್ಮೆಂಟ್. ಇದು ಒಂದು ಸಿಮೆಂಟ್ ಟೆಸ್ಟಿಂಗ್ ಮುಂದೆ ಇರೋದು. ಸಿಮೆಂಟ್ ಟೆಸ್ಟಿಂಗ್ ಅದು ಸಿಮೆಂಟ್ ಸ್ಟ್ರೆಂತ್ ನಮಗೆ ಬರುತ್ತೆ ಬಲ್ಕರಲ್ಲಿ. ಅದನ್ನ ಸಿಮೆಂಟ್ ಕ್ಯಾಸ್ಟ್ ಮಾಡಿಬಿಟ್ಟು 3 days 7 days ಕ್ಯೂರ್ ಮಾಡಿ ಟೆಸ್ಟ್ ಮಾಡ್ತೀವಿ. ಮುಂದೆ ಇರೋದು ಕಾಂಕ್ರೀಟ್ ಕ್ಯೂಬ್. ನಮಗೆ ಬ್ರಿಡ್ಜ್ಗೆಲ್ಲ ಕಾಂಕ್ರೀಟ್ ಆಗುತ್ತಲ್ಲ, ಮೋಲ್ಡ್ ಇದೆ, ಈ ಥರದ ಮೋಲ್ಡ್ ಕ್ಯಾಸ್ಟ್ ಮಾಡಿ ಈ ತರದ ಮೋಲ್ಡ್ ಕ್ಯಾಸ್ಟ್ ಮಾಡಿ ಸೈಟಲ್ಲಿ ಅದನ್ನ ಕ್ಯೂರಿಂಗ್ ಮಾಡಿ 7 days 28 days ಅಂತ ಹೇಳಿ ಆ ಸ್ಟ್ರೆಂತ್ ನೋಡ್ತೀವಿ. ಇಲ್ಲಿ ಈ ಸಿಸ್ಟಮ್ ಅಲ್ಲಿ CTM ಮಿಷನ್, ಕಂಪ್ರೆಸಿವ್ ಸ್ಟ್ರೆಂತ್ ಮಿಷನ್ ಅಂತ ಹೇಳಿ ಇದರಲ್ಲಿ ಇಟ್ಟು ಟೆಸ್ಟ್ ಮಾಡ್ತೀವಿ. ಇದರಲ್ಲಿ ಇಟ್ಟು ಇದು ಮಾಡ್ತೀವಿ. ನೆಕ್ಸ್ಟ್ ಇದೊಂದು ಇದೆಲ್ಲ ಓವನ್. ಮುಂದೆ ಇರೋದು ಓವನ್, ಅದೆಲ್ಲ ಸೀವ್ಸ್. ನಾವೆಲ್ಲ ಅಗ್ರಿಗೇಟ್ ಇದು ಮಾಡೋದು, ಅದು ಮುಂದೆ ಇರೋದು ಓವನ್. ಆ ಕಡೆ ಇದೆಲ್ಲ ಸೀವ್ಸ್. ನಮಗೆ ಜಲ್ಲಿ ಸೈಜ್ ಯಾವ ಸೈಜ್ ಬೇಕಂತ ಹೇಳಿ ನಾವು ಇವರಿಗೆ ಏನಾದ್ರು ನಮಗೆ ಡೌನ್ ಸೈಜ್ ಇದ್ರೆ ಚೆಕ್ ಮಾಡಿ ಹೇಳ್ತೀವಿ, ಅಪ್ಪರ್ ಇದ್ರೆ ಹೇಳ್ತೀವಿ. ಅವೆಲ್ಲ ಸಾಯಿಲ್ ಟೆಸ್ಟ್ ಬರ್ತವೆ ಸರ್. ಮುಂದೆ ಇರೋದೆಲ್ಲ ಸಾಯಿಲ್ ಟೆಸ್ಟ್ ಎಲ್ಲ ಬರ್ತವೆ ಅವೆಲ್ಲ. ಟ್ಯೂಬನ್ನ ಈ ಟ್ಯಾಂಕ್ ನಲ್ಲಿ ಇರಿಸಿ ಮೊದಲಿಗೆ ಅದನ್ನ ಫುಲ್ ಒದ್ದೆ ಮಾಡಲಾಗುತ್ತೆ. ತದ ಬಳಿಕ ಅದಕ್ಕೆ ಅಂದ್ರೆ ಕ್ಯೂರಿಂಗ್ ಮಾಡಲಾಗುತ್ತೆ. ಕ್ಯೂರಿಂಗ್ ಮಾಡಿದ ನಂತರ ಅದು ಬಿಸಿಲಲ್ಲಿ ಇಟ್ಟ ನಂತರ ಅದು ಗಟ್ಟಿ ಆಗುತ್ತೆ. ಗಟ್ಟಿ ಆದ ನಂತರ ಅದನ್ನು ಟೆಸ್ಟ್ ಮಾಡುವಂತಹ ಸಾಧನ. ಇದೀಗ ಬಿಸಿಲಲ್ಲಿ ಇಟ್ಟಿರ್ತಕ್ಕಂಥ ಕ್ಯೂಬ್ ಅನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಅದನ್ನ ನೋಡಿ, ಅದನ್ನು ಇದರಲ್ಲಿ ಇಟ್ಟು ಟೆಸ್ಟ್ ಮಾಡ್ತಾರೆ. ಅಂದ್ರೆ ಹೇಗೆ ಸ್ಟ್ರೆಂತ್ ಹೇಗೆ ಅನ್ನುವಂಥದ್ದನ್ನ ಟೆಸ್ಟ್ ಮಾಡ್ತಾರೆ. ಆ ಸ್ಟ್ರೆಂತ್ ಟೆಸ್ಟ್ ಮಾಡಿದ ನಂತರ ಆ ಸ್ಟ್ರೆಂತ್ಗೆ ಇದು ಓಕೆ ಆಯ್ತು ಅಂತ ಹೇಳಿದ್ರೆ ಅದನ್ನ ಉಪಯೋಗಿಸ್ತಾರೆ. ಇಲ್ಲದಿದ್ರೆ ಅದರ ಮಿಶ್ರಣದ ಬಗ್ಗೆ ಒಂದಷ್ಟು ಸ್ಟಡಿ ಮಾಡ್ತಾರೆ. ಮತ್ತಷ್ಟು ಮಿಶ್ರಣವನ್ನ ಗಟ್ಟಿಗೊಳಿಸಿ ಅದನ್ನ ಸರಿಯಾದ ರೀತಿ ಎಷ್ಟು ಸ್ಟ್ರೆಂತ್ ಬೇಕು ಅಷ್ಟು ಸ್ಟ್ರೆಂತ್ ಇರಿಸುವ ಕುರಿತು ಅವರು ಕೆಲಸವನ್ನ ನಿರ್ವಹಿಸ್ತಾರೆ. ನೋಡಿ ಆ ಟೆಸ್ಟಿಂಗ್ ಹೇಗೆ ಮಾಡ್ತಾರೆ ಅನ್ನುವಂಥದ್ದು ನೋಡಿ. ನೋಡಿ ಇಲ್ಲಿ ಟೆಸ್ಟಿಂಗ್ ಆಗುವಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಿ.
ಸಾಕಾಗುತ್ತೆ strength ಅವಾಗ ನೋಡ್ಬೇಕು. ಸಾಕು. ಅಷ್ಟೇ. ಅದು ಇದು 28 days ಸ್ಟ್ರೆಂತ್ 100% ಸ್ಟ್ರೆಂತ್ ಸರ್ ಇದು. ಹಾ ಅಂದ್ರೆ ಇದೀಗ 28 ಡೇಸ್ ಆಯ್ತು, 100% ಸ್ಟ್ರೆಂತ್ ಇದೆ ಸರ್. ಹಾ. 100% ಸ್ಟ್ರೆಂತ್ ಇದೆ. 100% ಸ್ಟ್ರೆಂತ್. ಹಾ. ಬ್ರೇಕ್ ಆಗಿದೆ. ಇದು ಇಲ್ಲಿರ್ತಕ್ಕಂಥ ನಿಡ್ಲೆಯಲ್ಲಿರ್ತಕ್ಕಂಥ ಒಂದು ಟೆಸ್ಟಿಂಗ್ ಲ್ಯಾಬ್. ಅಂದ್ರೆ ಡಾಮರಿನ ಗುಣಮಟ್ಟ, ಜಲ್ಲಿಯ ಗುಣಮಟ್ಟ, ಕಾಂಕ್ರೀಟಿನ ಗುಣಮಟ್ಟ ಎಲ್ಲವನ್ನೂ ಕೂಡ ಇಲ್ಲಿ ಟೆಸ್ಟ್ ಮಾಡಿ ಅದರ ಅಂದ್ರೆ ಅದನ್ನ ಈಗ 25 ಡಿಗ್ರಿಯಲ್ಲಿ ಕ್ಯೂರಿಂಗ್ ಮಾಡಿ ಅದ ನಂತರ 7 ದಿನ ಕ್ಯೂರಿಂಗ್ ನಲ್ಲಿಟ್ಟು ಮತ್ತೆ 28 ಡೇಸ್ ಕಾದು ಆದ ನಂತರ ಅದರ ಟೆಸ್ಟ್ ಮಾಡಲಾಗುತ್ತೆ. ಆ ಟೆಸ್ಟ್ ಅಲ್ಲಿ ಅದು ಯೋಗ್ಯ ಇದೆಯಾ ಅಂದ್ರೆ ಕಾಮಗಾರಿಗೆ ಯೋಗ್ಯ ಇದೆಯಾ ಅನ್ನುವಂತ ನಿರ್ಧರಿಸಲಾಗುತ್ತೆ. ಆ ಯೋಗ್ಯ ಆದ್ರೆ ಮಾತ್ರ ಉಪಯೋಗಿಸಲಾಗುತ್ತೆ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಟೆಸ್ಟಿಂಗ್ ಲ್ಯಾಬ್ ಅನ್ನು ನಾವು ಈಗ ನೋಡಿದ್ದೇವೆ. ಮುಂದೆ ಧರ್ಮಸ್ಥಳ ಅಂದ್ರೆ ಮುಂದೆ ನಾವು ಖುದ್ರಾಯ ಬ್ರಿಡ್ಜ್ ಅನ್ನ ನೋಡ್ಲಿಕ್ಕಿದ್ದೇವೆ. ಧರ್ಮಸ್ಥಳದ ಸಮೀಪದಲ್ಲಿ ಯಾವ್ಯಾವ ಕೆಲಸ ಕಾರ್ಯಗಳು ಆಗ್ಲಿಕ್ಕಿದ್ದಾವೆ ಅನ್ನುವಂಥ ಮಾಹಿತಿಯನ್ನು ಸಂಗ್ರಹಿಸ್ಲಿಕ್ಕಿದ್ದಾವೆ. ಜೊತೆಗೆ ನೇತ್ರಾವತಿ ಭಾಗದಲ್ಲಿ ಏನಾಗ್ಲಿಕ್ಕಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳಿಕ್ಕಿದೆ. ಉಜಿರೆ ತನಕ ಹೋಗ್ಲಿಕ್ಕಿದ್ದೇವೆ. ನಾವೀಗ ಇರುವಂತಹದ್ದು ಖುದ್ರಾಯ ಸೇತುವೆಯಲ್ಲಿ. ನಾವೀಗ ನೋಡ್ಬೋದು, ನಿಮಗೆ ಖುದ್ರಾಯ ಸೇತುವೆ ಅನ್ನುವಂತಹದ್ದಿದೆ. ಈ ಖುದ್ರಾಯ ಸೇತುವೆಯ ಎದುರು ಭಾಗದಲ್ಲಿದ್ದೇವೆ. ನಾವು ಧರ್ಮಸ್ಥಳಕ್ಕೆ ಹೋಗುವಂತ ಸಂದರ್ಭದಲ್ಲಿ ಬಲಭಾಗಕ್ಕೆ ಸೇತುವೆ ನಿರ್ಮಾಣ ಆಗ್ತದೆ. ಅಂದ್ರೆ ರಸ್ತೆ ಸಂಪೂರ್ಣವಾಗಿ ಬಲಬದಿಯಲ್ಲಿ ಸಾಗ್ತದೆ ಅನ್ನುವಂಥದ್ದು ಇದಕ್ಕೆ ಉದಾಹರಣೆ. ಬಲಭಾಗದಲ್ಲಿ ಸೇತುವೆ ನಿರ್ಮಾಣ ಆಗ್ತಾ ಇದೆ. ಸೇತುವೆಯ ಕಾರ್ಯವನ್ನ ತಾವೀಗ ನೋಡ್ತಾ ಇದ್ದೀರಿ. ಖುದ್ರಾಯದ ಸೇತುವೆ, ಹೊಸ ಸೇತುವೆಯ ನಿರ್ಮಾಣ ಕಾರ್ಯಕ್ಕೆ ಈಗಾಗಲೇ ಅಡಿಗಲನ್ನು ಹಾಕಿದ್ದಾರೆ. ಜೊತೆಗೆ ಕೆಲಸ ಕಾರ್ಯಗಳು ಕೂಡ ಒಂದು 30% ಕೆಲಸವೂ ಕೂಡ ಆಗಿದೆ. ತಾವೀಗ ನೋಡ್ತಾ ಇದ್ದೀರಿ ಯಾವ ರೀತಿಯ ಕೆಲಸ ಆಗಿದೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇಲ್ಲಿಂದ ಈ ಸೇತುವೆ, ಹೊಸ ಸೇತುವೆ ನಿರ್ಮಾಣ ಆಗ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಹೊಸ ಸೇತುವೆಯ ವಿಶೇಷತೆ ಮತ್ತು ಈ ಹೊಸ ಸೇತುವೆ ಹೇಗಾಗ್ತಾ ಇದೆ ಅನ್ನುವಂಥದ್ದನ್ನ ತಜ್ಞರಲ್ಲಿ ಕೇಳುವ. ಖುದ್ರಾಯ ಸೇತುವೆ ವಿಶೇಷತೆ ಬಗ್ಗೆ ದಾಮೋದರ್ ಅವರು ಹೇಳ್ತಾರೆ. ಸರ್, ಏನಿದೆ ವಿಶೇಷತೆ? ಇದು 25 ಮೀಟರ್ ಸ್ಪ್ಯಾನು, 25 ಮೀಟರ್ನ 4 ಸ್ಪ್ಯಾನ್ ಬರ್ತದೆ, 100 ಮೀಟರ್ ಉದ್ದ ಬರ್ತದೆ ಸಂಕ, ಮತ್ತೆ 16 ಮೀಟರ್ ಅಗಲ ಬರ್ತದೆ, ಮತ್ತೆ ಅದಕ್ಕಿಂತ ಸುಮಾರು 2.5 ಮೀಟರ್ ಎತ್ತರ ಬರ್ತದೆ ಆಲೆ ಸಂಖ್ಯೆ. ಅಂದ್ರೆ ಈಗ ಇಲ್ಲಿ ಹಳೆ ರೋಡ್ಗಿಂತ ಬೇರೆಯದೇ ರೋಡ್ ಅಲ್ಲಿ ಸಾಕ್ತೇವೆ, ಬೇರೆಯದೇ ರೋಡ್ ರಿಅಲೈನ್ಮೆಂಟ್ ಆಗ್ತದೆ. ಹೌದು. ಅಂದ್ರೆ ಈ ಸೇತುವೆ ನೇರವಾಗಿ ಇಲ್ಲಿಗೆ ಒಂದು ಹಳೆಯ ರೋಡ್ಗೆ ಜಾಯಿನ್ ಆಗ್ತದೆ, ಹಳೆ ರೋಡ್ ಜಾಯಿನ್ ಆಗ್ತದೆ, ಮತ್ತೆ ಸ್ವಲ್ಪ ಮುಂದೆ ರಿಅಲೈನ್ಮೆಂಟ್ ಆಗಿ ಹಳೆ ರಸ್ತೆಗೆ ಮತ್ತೆ ಜಾಯಿನ್ ಆಗ್ತದೆ. ಹೌದು.